ಸಮಸ್ತ ಗೋವಿಂದರಾಜ್ ನಗರದ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನನ್ನ ಮನವಿ ಏನೆಂದರೆ, ನಮ್ಮ ಶ್ರೀಯುತರಾದ ಉಮೇಶ್ ಶೆಟ್ಟರವರು ಈ ಒಂದು MLA ಒಂದು ಕ್ಯಾಂಡಿಡೇಟ್ಗೆ ನಿಂತ್ಕೊಂಡಿದ್ದಾರೆ. ಅವರ ಒಂದು ಅಭಿವೃದ್ಧಿ ಕಾರ್ಯಗಳು ಎದ್ದು ನಿಂತು ತೋರಿಸುತ್ತವೆ. ಅದಕ್ಕೆ ನಾನು ಈ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಮಾಜಿ ಜಿಲ್ಲಾ ಅಧ್ಯಕ್ಷರಾದಂಥ TA ಕೃಷ್ಣಮೂರ್ತಿ ಅವರ ಒಂದು ಕಳಕಳಿಯ ಒಂದು ಪ್ರಾರ್ಥನೆ ಅಂದರೆ, ದಯವಿಟ್ಟು ಆರ್ಯವೈಶ್ಯ ಸಮುದಾಯದ ಎಲ್ಲರಿಗೂ ಒಂದೇ ಒಂದು ಪ್ರಾರ್ಥನೆ, ಅವರಿಗೆ ತಮ್ಮ ಅಮೂಲ್ಯವಾದ ಮತ ಅವ್ರಿಗೆ ಕೊಟ್ಟು ಅವ್ರನ್ನ ಗೆಲ್ಲಿಸಬೇಕು ಅಂತೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಅಂತೇಳ್ಬಿಟ್ಟು ಅಮರಜ್ಯೋತಿ ನಗರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ. ನಮ್ಮ ಕ್ಷೇತ್ರದಿಂದ ಶ್ರೀಯುತ ಉಮೇಶ್ ಶೆಟ್ಟಿಯವರು BJPಯಿಂದ ಸ್ಪರ್ಧಿಸ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಮತವನ್ನು ಅತಿ ಹೆಚ್ಚಿನಲ್ಲಿ ಬಂದು ವೋಟ್ ಮಾಡಿ ಅವರಿಗೆ ಗೆಲ್ಲಿಸಬೇಕು. ಅವರು ಸೋಮಣ್ಣವರ ಶಿಷ್ಯ ಆಗಿರೋದ್ರಿಂದ ಸೋಮಣ್ಣವರ ಧರಣೆ ಅವರು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾರೆ. ಅವರ ಅಭಿವೃದ್ಧಿ ಕಾರ್ಯ ನೀವು ಆಗಲೇ ಎರಡು ಬಾರಿ ಕಾರ್ಪೊರೇಟರ್ ಆಗಿದ್ದಾಗ ನೋಡಿರಬಹುದು ಅವರ ಕಾರ್ಯವೈಖರಿಯನ್ನು. ಅದೇ ರೀತಿ ಈ ಸಲಿಯೂ ಮತ್ತೆ ಅವರು ನಮ್ಮ ಕ್ಷೇತ್ರದ ಮತ್ತಷ್ಟು ಅಭಿವೃದ್ಧಿಗೆ ಉನ್ನತಕ್ಕೆ ತೊಗೊಂಡೋಗ್ತಾರೆ. ಅದನ್ನು ದಯಮಾಡಿ ತಾವೆಲ್ಲರೂ ತಮ್ಮ ಮತವನ್ನು, ಅಮೂಲ್ಯವಾದ ಮತವನ್ನು ಅವ್ರಿಗೆ ಕೊಡಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ.